ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಸ್ಪೈಸಿ ಚಿಕನ್ ಗಾರ್ಲಿಕ್ ಡ್ರೈ. ಇದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಬ್ಯಾಡಗಿ ಮೆಣಸು 10, ಮೊಸರು ಅರ್ಧ ಕಪ್ಪು, ಬೆಳ್ಳುಳ್ಳಿ 1, ಸಕ್ಕರೆ ಅರ್ಧ ಚಮಚ, ಅರಶಿನ ಹುಡಿ 1/4 ಚಮಚ. ಈಗ ಮೆಣಸನ್ನು ಬೇಯಿಸಲು 1 ಕಪ್ ನೀರನ್ನು ಹಾಕೋಣ. ಅದರಲ್ಲಿ ಚೆನ್ನಾಗಿ ಮೆಣಸನ್ನು ಬೇಯಿಸಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಬೆಳ್ಳುಳ್ಳಿ ಮಿಕ್ಸಿ ಮಾಡಿ ಆಗಿದೆ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ಚಿಕನನ್ನು ಹಾಕೋಣ. ಬೋನ್ಲೆಸ್ ಚಿಕನ್ 1/4 kg ತಗೊಂಡಿದ್ದೇನೆ. ಈಗ ಅದನ್ನು ಚೆನ್ನಾಗಿ ಹುರಿಯಬೇಕು. ಈಗ ಹಾಕೋಣ ಅರಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸಿ ಮಾಡಿಟ್ಟಿರುವ ಮೆಣಸು ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಬೇಯುವವರೆಗೂ ಮಿಕ್ಸ್ ಮಾಡಬೇಕು. ನೀರು ಆ್ಯಡ್ ಮಾಡೋದು ಬೇಡ, ಹೀಗೇನೆ ಫ್ರೈ ಮಾಡ್ತಾ ಇರಬೇಕು. ಕೋಳಿಯನ್ನು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಉಪ್ಪು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋಣ. ಮೆಣಸು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಡ್ರೈ ಆಗುವವರೆಗೂ ಅದನ್ನು ಹುರಿಯಬೇಕು. ಇನ್ನು ಅದಕ್ಕೆ ಮೊಸರನ್ನು ಹಾಕೋಣ. ಮೊಸರಾಗಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದು ತುಂಬಾ ಈಸಿ ರೆಸಿಪಿ, ಯಾರು ಬೇಕಿದ್ದರೂ ಮನೆಯಲ್ಲಿ ಮಾಡ್ಕೊಳ್ಬೋದು. ಮೊಸರು ಹಾಕೋದ್ರಿಂದ ಇದು ಚೆನ್ನಾಗಿ ಸಾಫ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಗಟ್ಟಿ ಮೊಸರು ಯೂಸ್ ಮಾಡಬೇಕು. ಈಗ ಇದು ಡ್ರೈ ಆಗಿದೆ. ಇದನ್ನೊಂದು 5 ಮಿನಿಟ್ಸ್ ಇನ್ನು ಬಿಡೋಣ ಬೇಯಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಶುಗರನ್ನು ಆ್ಯಡ್ ಮಾಡೋಣ. ಶುಗರ್ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಬೇಡ. ಶುಗರ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನು 2 ನಿಮಿಷ ಇದನ್ನು ಹಿಂಗೆ ಫ್ರೈ ಮಾಡೋಣ. ಇದು ಚಪಾತಿ, ದೋಸೆ ಇದರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಹಂಗೆ ಬೇಕಿದ್ದರೂ ಹಂಗೆ ತಿನ್ಬೋದು. ಇದು ರೆಡಿ ಆಗಿದೆ. ಇದನ್ನು ಪ್ಲೇಟಿಗೆ ಹಾಕೋಣ. ಸ್ಪೈಸಿ ಗಾರ್ಲಿಕ್ ಚಿಕನ್ ಈಗ ರೆಡಿ ಆಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.